ಮಂಗಳೂರು ನಗರದ ಬೈಕಂಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೂನ್ 29ರಂದು ನಸುಕಿನ ಜಾವ ಕೇರಳದ ಚಿನ್ನಾಭರಣ ವ್ಯಾಪಾರಿ ವಿಕಾಸ್ ಎಂಬವರನ್ನ ದರೋಡೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಪ್ರಕರಣದಲ್ಲಿ 3 ದರೋಡೆಕೋರರನ್ನ ಮಂಗಳೂರು ಉತ್ತರ ಉಪವಿಭಾಗದ ಎಎಸ್ಪಿ ನೇತೃತ್ವದ ಪೊಲೀಸ್ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಆರೋಪಿಗಳ ಬೆನ್ನು ಹಿಡಿದ ಪ್ರತ್ಯೇಕ ತನಿಖಾ ತಂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಆರೋಪಿಗಳಾದ ಕೇರಳದ ತಲಶ್ಶೇರಿ ನಿವಾಸಿ 37 ವರ್ಷದ ನಿಮಿಲ್ ಆರ್ಕೆ, ಮಡಿಕೇರಿ ಹಕ್ಕತ್ತೂರು ನಿವಾಸಿ 40 ವರ್ಷ ಪ್ರಾಯದ ಇರ್ಷಾದ್ ಮತ್ತು ಮಡಿಕೇರಿ ನಿವಾಸಿ 49 ವರ್ಷ ಪ್ರಾಯದ ಮುಸ್ತಾಫಾ ಅವರನ್ನು ಬಂಧಿಸಿದೆ. ಪ್ರಕರಣದಲ್ಲಿ ಒಟ್ಟು 16 ಮಂದಿ ಶಾಮೀಲಾಗಿದ್ದು ಇನ್ನು 13 ಮಂದಿಯನ್ನು ಬಂಧಿಸಲು ಬಾಕಿ ಇದೆ. ಕೇರಳದ ಚಿನ್ನಾಭರಣ ವ್ಯಾಪಾರಿ ವಿಕಾಸ್ ಅವರು ಕುಟುಂಬ ಸಮೇತ ಮಹಾರಾಷ್ಟ್ರದಲ್ಲಿ ಮದುವೆ ಸಮಾರಂಭ ಮುಗಿಸಿ ಮರಳಿ ಕೇರಳದತ್ತ ಹೋಗ್ತಾ ಇದ್ದಾಗ 3 ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ವಿಕಾಸ್ ಕಾರನ್ನ ಬೈಕಂಪಾಡಿ ಬಳಿ ಅಡ್ಡಕಟ್ಟಿ ಹಲ್ಲೆ ಮಾಡಿ ಅವರ ಕಾರನ್ನ ದೋಚಿ ಚಿನ್ನಾಭರಣ ಸಹಿತ ಪರಾರಿಯಾಗಿತ್ತು. ಮಂಗಳೂರು ಉತ್ತರ ಎಎಸ್ಪಿ ನೇತೃತ್ವದ ತಂಡ ತನಿಖೆಯನ್ನು ನಡೆಸಿ 3 ಬಂಧಿಸಿದೆ. ಹೆಚ್ಚಿನ ವಿಚಾರಣೆ ಕೂಡ ನಡೀತಾ ಇದೆ. ಎಲ್ಲಾ 3 ಆರೋಪಿಗಳನ್ನ 10 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ 4 ಕಾರುಗಳ ಪೈಕಿ 1 ಇನೋವಾ ಕ್ರಿಸ್ಟಾ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ. ಉಳಿದ 3 ಕಾರುಗಳು ಮತ್ತು ದರೋಡೆ ಮಾಡಿದ 180 ಗ್ರಾಂ ಚಿನ್ನಾಭರಣ ಹಾಗೂ 2 ಮೊಬೈಲ್ ಫೋನ್ ಪತ್ತೆಗೆ ಬಾಕಿ ಇದೆ.